ಕೇಸರಿ ಬಗ್ಗೆ ಮಾತನಾಡಿರುವ ಮಾಜಿ ವಿಧಾನ ಪರಿಷತ್ ಸದಸ್ಯ ಐವನ್ ಡಿಸೋಜಾ ಕೇಸರಿ ಧರ್ಮದ ಹೆಣ್ಣನ್ನ ಮದುವೆಯಾಗಿದ್ದಾರೆ. ಅವರ ಮನೆಯಿಂದಲೇ ಮತಾಂತರ ಆರಂಭವಾಗಿದೆ ಎಂದು ಗುರುಪುರ ವಜ್ರದೇಹಿ ಮಠದ ರಾಜಶೇಖರಾನಂದ ಸ್ವಾಮೀಜಿ ಹೇಳಿದರು. ಇತ್ತೀಚೆಗೆ ವಾಹಿನಿಯೊಂದರ ಚರ್ಚಾ ಸಂದರ್ಭದಲ್ಲಿ ಸಮಾಜಘಾತುಕ ಶಕ್ತಿಗಳು ಧರಿಸುವ ಬಟ್ಟೆಯ ಬಣ್ಣ ಕೇಸರಿ ಎಂದು ಐವನ್ ಡಿಸೋಜಾ ಹೇಳಿಕೆಗೆ ಮಂಗಳೂರು ನಗರದ ವಿಎಚ್ಪಿ ಕಾರ್ಯಾಲಯದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಅವರು ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿದರು. ಐವನ್ ಡಿಸೋಜಾ ಈಗಾಗಲೇ ಸೆರೆದು ಹೋಗಿದ್ದಾರೆ. ಐವನ್ ಹೆಸರಿನಲ್ಲಿ ಐ ಹೋಗಿ ಒನ್ ಮಾತ್ರ ಉಳಿದಿದೆ. ಇನ್ನು ಈ ರೀತಿಯ ಹೇಳಿಕೆ ನೀಡಿದರೆ ಅವರನ್ನ ಮೂಸಿ ನೋಡಲು ಕೂಡ ಯಾರೂ ಇರೋದಿಲ್ಲ. ಕೇಸರಿ ಬಗ್ಗೆ ಮಾತನಾಡುವ ಮೊದಲು ಅವರು ಯಾರನ್ನ ಮದುವೆಯಾಗಿದ್ದಾರೆ ಎಂಬುದನ್ನು ನೋಡಲಿ, ಯಾರ ಜೊತೆ ಸಂಸಾರ ಮಾಡುತ್ತಿದ್ದಾರೆ ಎಂಬುದನ್ನು ನೋಡಲಿ. ಹೀಗಾಗಿ ಐವನ್ ಮುಂದೆ ಜಾಗೃತವಾಗಿ ಮಾತನಾಡುವುದು ಒಳ್ಳೆಯದು ಎಂದು ಎಚ್ಚರಿಕೆ ನೀಡಿದರು. ಒಡಿಯೂರು ಗುರುದೇವದತ್ತ ಸಂಸ್ಥಾನದ ಗುರುದೇವಾನಂದ ಸ್ವಾಮೀಜಿ ಹಾಗೂ ಶ್ರೀ ಕ್ಷೇತ್ರ ಮಾಣಿಲ ಮೋಹನ್ ದಾಸ ಪರಮಹಂಸ ಸ್ವಾಮೀಜಿ ಮಾತನಾಡಿ, ಮತಾಂತರ ಕಾಯ್ದೆ ತರುವ ಬಗ್ಗೆ ಈಗಾಗಲೇ ನಾವೆಲ್ಲರೂ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದ್ದೇವೆ. ಇದು ಶೀಘ್ರ ಜಾರಿಗೆ ಬರುವ ಸಾಧ್ಯತೆ ಇದೆ ಎಂದರು. ವಿದ್ಯಾನಂದ ಸರಸ್ವತಿ ಶ್ರೀ ಮಾತಾಶ್ರೀ ಜೊತೆಗೆ ಮಾತಾಶ್ರೀ ಶಿವಜ್ಞಾನಮಾಯೆ ಎಂಬಿ ಪುರಾಣಿಕ್ ಮತ್ತಿತರರು ಉಪಸ್ಥಿತರಿದ್ದರು. ಗುರುದೇವಾನಂದ ಸ್ವಾಮಿ ಒಡಿಯೂರು ಮೋಹನ್ ದಾಸ್ ಸ್ವಾಮಿ ಶ್ರೀರಾಮ ಮಾಣಿಲ ಮತ್ತು ಓಂ ಶ್ರೀ ಮಠದ ವಿದ್ಯಾನಂದ ಸರಸ್ವತಿ ಮಾಜಿ ವಿಧಾನ ಪರಿಷತ್ ಸದಸ್ಯರು ನಮ್ಮ ಮಂಗಳೂರು ವಲಯದಲ್ಲಿ ಅವರು ಮಾತಾಡಿದ್ದಾರೆ. ಅವರು ಈಗಾಗಲೇ ಸರಿದು ಹೋಗಿದ್ದಾರೆ. ಐ ಹೋಗಿ ಇನ್ನು ಒನ್ ಆಗುವ ಸಾಧ್ಯತೆ ಇದೆ. ಅವರು ಇದೇ ರೀತಿ ಮಾತಾಡಿದರೆ ಅವ್ರದ್ದು ಐ ಹೋಗಿ ಒನ್ನೇ ಆಗ್ಬೋದು. ಅವರು ನಾಳೆ ಅವರನ್ನು ಯಾರು ಮೂಸಿ ನೋಡುವವರಿಲ್ಲ. ಅವರು ಈಗಲೇ ಅದನ್ನು ಕಣ್ತೆರೆಯಬೇಕು. ಅವರ ಯಾವ ಪಕ್ಷವನ್ನು ಅವರು ಗುರುತಿಸ್ತಾ ಇದ್ದಾರೆ ಅದೇ ಮುಳುಗ್ತಾ ಇದೆ. ಅದರೊಟ್ಟಿಗೆ ಇವರು ಮುಳುಗುವ ಸನ್ನಿವೇಶ ಇದೆ. ಹಾಗಾಗಿ ಅವರು ಒಮ್ಮೆ ಗಮನಿಸಲಿ, ಅವರು ಯಾರನ್ನ ಮದುವೆಯಾಗಿದ್ದಾರೆ, ಅವರು ಯಾರ ಜೊತೆ ಸಂಸಾರ ಮಾಡ್ತಾ ಇದ್ದಾರೆ ಎನ್ನುವುದನ್ನು ಯಾರು ಹೇಳಿಕೆ ಕೊಟ್ಟಿದ್ದಾರೆ ಕೇಸರಿಯ ಬಗ್ಗೆ. ಆ ಕೇಸರಿಯ ಹೆಣ್ಣನ್ನೇ ಅವರು ಮದುವೆಯಾಗಿರೋದು. ಮತಾಂತರ ಅಲ್ಲೇ ನಡೆದಿರೋದು. ಯಾರು ಇವತ್ತು ಕೇಸರಿಯ ಬಗ್ಗೆ ಮಾತಾಡ್ತಾ ಇದ್ದಾರೆ ಅವರು ಕೇಸರಿಯ ಹೆಣ್ಣನ್ನೇ ವಿವಾಹವಾಗಿರೋದು. ಹಾಗಿರುವುದರಿಂದ ಮುಂದೆ ಅವರು ಮಾತಾಡುವಾಗ ಸ್ವಲ್ಪ ಜಾಗೃತಿಯಿಂದ ಮಾತಾಡುವುದು ಒಳ್ಳೆಯದು. ಕೇಸರಿಯನ್ನು ಕೆಣಕುವ ಅವಶ್ಯಕತೆ ಇಲ್ಲ. ಮತ್ತು ಅವರು ಹೇಳಿದ್ದಾರೆ ಏನು, ಕೇಸರಿ ಹಾಕಿಕೊಂಡವರು ಬೇರೆ ಬೇರೆ ಪ್ರವೃತ್ತಿಗಳಲ್ಲಿ ಇದ್ದಾರೆ ಅಂತ. ಅವರು ಒಂದು ದಾಖಲೆಗಳನ್ನು ನಮಗೆ ವ್ಯಕ್ತಪಡಿಸಲಿ, ಮುಂದೆ ನೋಡೋಣ ಮುಂದೆ ಏನು ಅಂತ. ನಾವೀಗ ನೋಡ್ತಾ ಇದ್ದೇವೆ, ರೋಗಿಗಳನ್ನು ಒಂದಷ್ಟು ಪರಿವರ್ತನೆ ಮಾಡುವಲ್ಲಿ ನಿಮಗೆ ಬೇಕಾದಂಥ ಚಿಕಿತ್ಸೆ ಕೊಡಿಸುವಂಥ ಒಂದು ಉದ್ದೇಶವನ್ನು ಇಟ್ಟುಕೊಂಡು ಅವರನ್ನು ಮತಾಂತರ ಮಾಡುವಂಥದ್ದು. ಇನ್ನೊಂದು ಭಾಗದಲ್ಲಿ ಉದ್ಯೋಗದ ಆಮಿಷವನ್ನು ಒಡ್ಡಿ ಉದ್ಯೋಗವನ್ನು ಕೊಡಿಸ್ತೇವೆ ಅಂತ ಕೊಡಿಸಿ ಮತ್ತೆ ಅವರನ್ನು ಪರಿವರ್ತನೆ ಮತಾಂತರ ಮಾಡುವಂಥದ್ದು. ಇದು ಏನು ನಮ್ಮ ಗ್ರಾಮೀಣ ಭಾಗದಲ್ಲಿ ಮಾತ್ರ ಅಲ್ಲ, ಬಡತನವನ್ನು ದೃಷ್ಟಿ ಇಟ್ಟುಕೊಂಡು ಮಾಡಿದ್ದು ಮಾತ್ರ ಅಲ್ಲ, ಬೇರೆ ಬೇರೆ ಕಂಪೆನಿಗಳಲ್ಲಿ ಕೂಡ ಪರಿವರ್ತನೆ ಆದದ್ದನ್ನು ನಾವು ನೋಡ್ತೇವೆ. ಈಗಾಗಲೇ ನಮ್ಮಲ್ಲಿ ಒಬ್ಬರು ಬಂದವರು ಹೇಳ್ತಾರೆ, ಪ್ರಮೋಷನ್ ಆವಡುಂದಂಡ ಸ್ವಾಮಿಲೆ ಮತಾಂತರ ಆವಡಿಗೆ ಇಜ್ಜಿನ ಹೆಂಗೆ ಪ್ರಮೋಷನ್ ಇಚ್ಚಿಗೆ ಅಲ್ಲಿವರೆಗೂ ಇದು ಮುಂದುವರಿದಿದೆ. ಆದ್ದರಿಂದ ಇದರ ಬಗ್ಗೆ ಎಚ್ಚೆತ್ತುಕೊಳ್ಳಬೇಕಾದಂಥ ಒಂದು ಅಗತ್ಯ ಇರುವುದರಿಂದ DC ಅವರನ್ನು ನಾವೆಲ್ಲ ಈಗ ಭೇಟಿಯಾಗಿಕೊಂಡು ಅವರಲ್ಲೂ ಮನವರಿಕೆ ಮಾಡಿದ್ದೇವೆ. ಈ ರೀತಿಯಲ್ಲಿ ಕಾನೂನನ್ನು ತುರ್ತಾಗಿ ನಮಗೆ ಜಾರಿಗೆ ತರುವಂತೆ ನೀವು ಒತ್ತಡ ಆಗಬೇಕು ಮಾನ್ಯ ಮುಖ್ಯಮಂತ್ರಿಗಳಿಗೆ ಅಂತ ಒಪ್ಪಿಕೊಂಡಿದ್ದಾರೆ. ಬಹುಶಃ ಅದನ್ನು ಶೀಘ್ರವಾಗಿ ಬರ್ಬೋದು ಅಂತ ನಮಗೂ ಒಂದು ಅನಿಸಿಕೆ ಅವರಲ್ಲಿ ಖಂಡಿತ ಅವರ ಮುಖದಲ್ಲಿ. ಅಂತೂ ಇದರ ಬಗ್ಗೆ ಶೀಘ್ರವಾಗಿ ಎಚ್ಚೆತ್ತುಕೊಳ್ಳದಿದ್ದರೆ ಕಾನೂನು ಜಾರಿಯಾಗಬೇಕು, ಜೊತೆಗೆ ಅದು ಅನುಷ್ಠಾನಕ್ಕೆ ಬರಬೇಕು. ಇಲ್ಲದಿದ್ದರೆ ಅದೇನು ಬಲಗೊಳ್ಳಿಕ್ಕಿಲ್ಲ. ಕಾನೂನು ಅದರಷ್ಟಕ್ಕಿರುವುದಲ್ಲ, ಅದು ಕಠಿಣವಾಗಿ ಜಾರಿಗೆ ಬರಬೇಕು. ಆಗ ಮಾತ್ರ ಇದನ್ನು ತಡಿಲಿಕ್ಕೆ ಸಾಧ್ಯತೆ ಇದೆ. ಏನು ಮಾಡಬೇಕು ಅದು ಸಮಯೋಚಿತವಾಗಿ ನಮ್ಮ ದೇಶದ ಪರಂಪರೆಯಿಂದ ಅದು ಏನು ಮಾಡಬೇಕೋ, ಅದು ಏನು ಬೆಳೆಸಬೇಕೋ, ಹಿಂದೂ ಧರ್ಮದ ಶಕ್ತಿ ಏನು ಅಂತ, ಅದರ ಸಾಮರ್ಥ್ಯ ಏನು ಅಂತ ನಿರಂತರವಾಗಿ ತೋರಿಸ್ತಾ ಬಂದಿದೆ. ಇನ್ನು ಮುಂದೆಯೂ ಕೂಡ ಅದು ತೋರಿಸ್ತಾ ಇರ್ತದೆ. ತ್ಯಾಗದ ಸಂಕೇತ ಒಂದು ಮಾತ್ರ ಅಲ್ಲ, ಶಾಂತಿಯ ಸಂಕೇತ ಕೂಡ ಹೌದು, ಸೌಜನ್ಯದ ಸಂಕೇತವೂ ಕೂಡ ಇದು. ದಯಾ, ಕ್ಷಮ ಎಲ್ಲ ಗುಣಗಳು ಅದರ ಜೊತೆಯಲ್ಲಿ ಇರ್ತದೆ. ಆದರೆ ಅದನ್ನು ದುರುಪಯೋಗ ಮಾಡುವಂಥದ್ದು ಮತ್ತು ಬಣ್ಣಕ್ಕೆ ಅವಹೇಳನ ಮಾಡುವಂಥದ್ದು ಅದು ಒಳ್ಳೆಯ ಲಕ್ಷಣ ಅಲ್ಲ. ಬಣ್ಣದಲ್ಲಿ ಪ್ರತಿಯೊಂದು ಬಣ್ಣದಲ್ಲಿ ಅದರದ್ದೇ ಆದಂಥ ಮಹತ್ವಗಳಿರ್ತದೆ.
ಅವರು ಬಿಳಿ ಬಣ್ಣ ಅವರ ಇದರಲ್ಲಿ ಹಾಕ್ತಾರೆ. ಅದು ಬಿಳಿ ಬಣ್ಣ ಸ್ವಲ್ಪ ಶಾಂತಿಯ ಸಂಕೇತ. ಅದು ಬಣ್ಣಕ್ಕೆ ಅದು ವ್ಯಾಖ್ಯಾನ ಕೊಡೋದಕ್ಕಿಂತ ಹೆಚ್ಚು ಆ ಸಂಸ್ಕೃತಿ, ಆ ಪರಂಪರೆ, ಆ ಇತಿಹಾಸ ಹಿನ್ನೆಲೆಯಲ್ಲಿ ಅದರ ಮಹತ್ವ ಏನೆಲ್ಲ ನಡ್ಕೊಂಡು ಬಂದಿದೆ, ಏನೆಲ್ಲ ಆಗ್ತಾ ಇದೆ, ಇಂದು ಮುನ್ನೆ ಏನೆಲ್ಲ ಆಗ್ಲಿಕ್ಕಿದೆ, ಅದಕ್ಕೆಲ್ಲ ಯಾವುದೇ ದುರಿತ ಬಂದರೂ ಈ ಕಾವ್ಯ ಪ್ರಭಾವ ಅಂತಲೇ ನಾನು ಹೇಳ್ತಾ ಇದ್ದೇನೆ. ಅದಾಗಬಾರ್ದು ಈ ದೇಶದಲ್ಲಿ. ಸೀತೆ ಮಾತೆಯನ್ನು ರಾಮ ಕಡೆಗೆ ಸೀತೆ ಭೂಮಿ ಹೊಡೆದು ಹೋದಂಥ ಸ್ಥಿತಿಗತಿಗಳು ನೀವು ಗಮನಿಸಬೇಕು. ಅದೇ ಕಾವ್ಯ ಪ್ರಭಾವ, ಎಲ್ಲ ರೀತಿಯ ಶಕ್ತಿ ರಾಮನಲ್ಲಿತ್ತು. ಅದನ್ನು ನಾವು ಆದರ್ಶವಾಗಿ ತಗೊಳ್ಳೋಣ. ಕಾವ್ಯ ಗುಣಗಳನ್ನು ನಾವು ಹೇಳೋಣ. ಕಾವ್ಯ ಗುಣಗಾನ ಮಾಡೋದಕ್ಕಿಂತ ಅದರ ಸಾರಸ್ಯವನ್ನು, ಅದರ ಸೂಕ್ಷ್ಮತೆಯನ್ನು, ಅದರ ಅರ್ಥವನ್ನು, ಅದರ ನಿಜವಾದಂಥ ಸತ್ವವನ್ನು ಅರ್ಥಕೊಳ್ಳಿಕ್ಕೆ ನಾವೆಲ್ಲರೂ ಪ್ರಯತ್ನ ಮಾಡೋಣ.